ಸಹೋದರನ ಉತ್ತರ ಕ್ರಿಯೆಗೆಂದು ಆಗಮಿಸಿದ ಸಹೋದರಿ ರಸ್ತೆ ಅಪಘಾತಕ್ಕೆ ಬಲಿಯಾದ ಹೃದಯ ವಿದ್ರಾವಕ ಘಟನೆ ಪಾವಂಜಯ್ಯ ರಾಷ್ಟ್ರೀಯ ಹೆದ್ದಾರಿ ಬದಿ ನಡೆದಿದೆ. ಮೃತರನ್ನ ಬಂಗ್ರಕೂಳೂರು ನಿವಾಸಿ ಶ್ರುತಿ ಆಚಾರ್ಯ ಅಂತ ಗುರುತಿಸಲಾಗಿದೆ. ಅವರ ತಂದೆ ಗೋಪಾಲಾಚಾರ್ಯ ಮತ್ತು ಪಕ್ಕದಲ್ಲಿದ್ದ ಖೈರುನ್ನಿಸಾ ಗಂಭೀರ ಗಾಯಗೊಂಡಿದ್ದಾರೆ. ಭಾರೀ ಮಳೆಗೆ ಶ್ರುತಿ ಮತ್ತು ಆಕೆಯ ತಂದೆ ರೈನ್ಕೋಟ್ ಧರಿಸಲಿಕ್ಕೆ ರಸ್ತೆ ಬದಿಯಲ್ಲಿ ದ್ವಿಚಕ್ರ ವಾಹನವನ್ನು ನಿಲ್ಲಿಸಿದ್ರು. ಈ ಸಂದರ್ಭ ಉಡುಪಿಯಿಂದ ಮಂಗಳೂರು ಕಡೆಗೆ ವೇಗವಾಗಿ ಬರ್ತಾ ಇದ್ದ ಕಾರು ಅವರಿಗೆ ಡಿಕ್ಕಿ ಹೊಡೆದಿದೆ. ಅಪಘಾತದ ತೀವ್ರತೆಗೆ ಶ್ರುತಿ ಮತ್ತು ಆಕೆಯ ಸ್ಕೂಟರ್ ಹಲವಾರು ಮೀಟರ್ಗಳಷ್ಟು ದೂರ ಎಳೆದೊಯ್ದಿದೆ. ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಆಕೆ ಸಾವನ್ನಪ್ಪಿದ್ದಾರೆ. ಚೆನ್ನೈನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಂತಹ ಶ್ರುತಿ ಸುಮಾರು 15 ದಿವಸಗಳ ಹಿಂದೆ ಅನಾರೋಗ್ಯದಿಂದ ನಿಧನರಾದ ತನ್ನ ಸಹೋದರನ ಉತ್ತರ ಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಮನೆಗೆ ಮರಳಿದ್ರು. ಚೆನ್ನೈನಿಂದ ಬ್ಯಾಂಕ್ಗೆಂದು ಹೋಗಿ ಮರಳುವ ಸಂದರ್ಭ ಘಟನೆ ನಡೆದಿತ್ತು. ಶ್ರುತಿಯವರ ತಂದೆಗೆ ಗಂಭೀರ ಗಾಯಗಳಾಗಿವೆ. ಸಹೋದರ ಸಾವನ್ನಪ್ಪಿ 15 ದಿವಸದಲ್ಲೇ ಸಹೋದರಿಯೂ ಕೂಡ ಕೊನೆಯುಸಿರೆಳೆದಿದ್ದು ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ.